ಕಡಬದ ವೈಭವ ಸಂಕೀರ್ಣದಲ್ಲಿ ಕಳೆದ 7 ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದ ಟಿವಿಎಸ್ ಮೋಟಾರ್ಸ್ನ ಅಧಿಕೃತ ಡೀಲರ್ ಅಡಿಗಾ ಮೋಟಾರ್ಸ್ ಸ್ಥಳಾಂತರಗೊಂಡು ಮುಖ್ಯ ರಸ್ತೆಯಲ್ಲಿರುವ ಕಳ್ಳಾರ ಪ್ರೊಪೆಲ್ ಆಟೋ ಗ್ಯಾಸ್ ಪಂಪ್ನ ಸಮೀಪ ಸುಸಜ್ಜಿತ ವಿಶಾಲ ಕಟ್ಟಡದಲ್ಲಿ ಡಿಸೆಂಬರ್ 4ರಂದು ಶುಭಾರಂಭಗೊಂಡಿತು. ಶೋರೂಂ ಮತ್ತು ಸರ್ವಿಸ್ ವಿಭಾಗವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಸುಬ್ರಹ್ಮಣ್ಯ ಸಂಪುಟ ನರಸಿಂಹ ಮಠದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ ಅಡಿಗಾ ಮೋಟಾರ್ಸ್ನಿಂದ ಸಮಾಜಕ್ಕೆ ಪ್ರಯೋಜನವಾಗುವಂತಹ ಕೆಲಸ ಕಾರ್ಯಗಳು ನಡೆಯಲಿ ಎಂದು ಶುಭ ಹಾರೈಸಿದರು. 2 ಕ್ಷೇತ್ರಗಳ ಮಧ್ಯದಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಬರಬೇಕಾದವರು ಕಡಬದ ಮೂಲಕನೇ ಬರಬೇಕಾಗಿರತಕ್ಕಂಥ ಒಂದು ಸುಂದರವಾಗಿರತಕ್ಕಂಥ ಪ್ರದೇಶ ಇದು. ಹಾಗಾಗಿ ಅತ್ಯಂತ ವೇಗಗತಿಯಲ್ಲಿ ಬೆಳವಣಿಗೆ ಕಾಣ್ತಾ ಇರುವಂತಹ ಈ ಪ್ರದೇಶದಲ್ಲಿ ಎಲ್ಲ ವಿಧದ ಸೌಲಭ್ಯವನ್ನು ಕೊಡಲಿಕ್ಕೆ ಈ ಪಟ್ಟಣದ ಉದ್ಯಮಿಗಳು ಬದ್ಧರಾಗಿದ್ದಾರೆ. ಹಾಗಾಗಿ ಅನೇಕ ವಿಧದ ಸೌಲಭ್ಯಗಳು ಈಗಾಗಲೇ ಒಂದಷ್ಟು ದಕ್ಕಿದೆ. ಈಗ ಹೊಸತಾಗಿ ಒಂದು ಕೊಡುಗೆಯಾಗಿ ಅಡಿಗಾ ಮೋಟಾರ್ಸ್ ಎಂಬ ಒಂದು ಸಂಸ್ಥೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಈಗಿನ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಹುಡುಗರಿಗೆಲ್ಲ ತುಂಬ ತಾಳ್ಮೆ ಇಲ್ಲ, ಬಸ್ಸಿಗೆ ಬರುವಷ್ಟು ಹೋಗುವಷ್ಟು ಕಾಯುವಷ್ಟು ತಾಳ್ಮೆಯೂ ಇಲ್ಲ. ಮತ್ತು ಇವತ್ತಿನ ದರಗಳೆಲ್ಲ ಏಕಪ್ರಕಾರ ಜಾಸ್ತಿ ಆಗ್ತಾ ಇರುವುದರಿಂದ ದೊಡ್ಡ ದೊಡ್ಡ ವಾಹನಗಳಲ್ಲಿ ಓಡಾಡುವಂತಹ ಸಾಧ್ಯತೆಗಳು ಕೂಡ ಕಡಿಮೆ. ಹಾಗಿದ್ದಾಗ ದ್ವಿಚಕ್ರ ವಾಹನವೇ ತುಂಬ ಸೂಕ್ತ ಅಂತ ಹೇಳುವ ಆಯ್ಕೆ ಎಂಬುದು ಇವತ್ತಿನ ಜನರ ಮುಂದಿರತಕ್ಕಂಥ ಒಂದು ಆಯ್ಕೆ. ಹಾಗಾಗಿ ಯುವಜನತೆಗೆ ಇಷ್ಟವಾಗಿರತಕ್ಕಂತಹ ಒಂದು ದ್ವಿಚಕ್ರ ವಾಹನವನ್ನು ಇಲ್ಲಿ ಮಾರಾಟ ವಿಭಾಗವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ವೇದಮೂರ್ತಿ ರವೀಶ್ ತಂತ್ರಿ ಕುಂಟಾರು ಮಾತನಾಡಿ, ಯಾವುದೇ ಉದ್ಯಮ ಯಶಸ್ವಿಯಾಗಬೇಕಾದರೆ ಸ್ವಪ್ರಯತ್ನ ಮುಖ್ಯವಾಗಿರುತ್ತದೆ. ಅದರ ಜೊತೆಗೆ ದೇವರ ಅನುಗ್ರಹ ಬೇಕಾಗುತ್ತದೆ. ಆ ದೇವತಾ ಅನುಗ್ರಹವು ಅಡಿಗರಿಗೆ ಇದೆ. ಅವರ ಉದ್ಯಮವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಸ್ಥಾನವನ್ನು ಪಡೆದಂತಹ ಹಲವು ಕುಟುಂಬಗಳಿವೆ. ಆ ಕುಟುಂಬಗಳಲ್ಲಿ ಪೂರ್ವಿಕವಾಗಿ ಆ ಕ್ಷೇತ್ರದ ಅರ್ಚಕ ಪರಂಪರೆಯವರಾಗಿದ್ದುಕೊಂಡು ಇವತ್ತಿಗೂ ಕೂಡ ಆ ಕುಟುಂಬ ಸದಸ್ಯರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ತಮ್ಮ ಆ ಕರ್ತವ್ಯ ಸ್ಮರಣೆಗೆ ಬೇರೆ ಬೇರೆ ಜವಾಬ್ದಾರಿಗಳಿದ್ದರೂ ಕೂಡ ಇವತ್ತು ಕೂಡ ರಾಧಾಕೃಷ್ಣ ಅಡಿಗ ಸಹೋದರರು ವರ್ಷದಲ್ಲಿ ಒಂದು ದಿನ ಆ ಮಹಾಲಿಂಗೇಶ್ವರನ ಕ್ಷೇತ್ರ ಸನ್ನಿಧಿಯಲ್ಲಿ ಆ ಪೂಜೆಯನ್ನು ಮಾಡುವಂಥ ಸಂಪ್ರದಾಯವನ್ನು ಇರಿಸಿಕೊಂಡಿದ್ದಾರೆ. 2024ರ ಸಂಸ್ಥೆಯ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣ ಶೆಟ್ಟಿ, ಬೆಳೆಯುತ್ತಿರುವ ಕಡಬದಲ್ಲಿ ಉದ್ಯಮಗಳು ಸಾಕಷ್ಟು ಪ್ರಮಾಣದಲ್ಲಿ ಪ್ರಾರಂಭವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇಂದು ವಾಹನ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದೆ. ಇದನ್ನು ಪೂರೈಸುವಲ್ಲಿ ಅಡಿಗಾ ಮೋಟಾರ್ಸ್ನವರ ಕೊಡುಗೆಯು ಅನನ್ಯವಾಗಿದೆ ಎಂದು ಹೇಳಿ ಶುಭ ಹಾರೈಸಿದರು. ಸಂಸ್ಥೆಯನ್ನು ಆರಂಭ ಮಾಡಿ ಸೇವೆ ಕೊಟ್ಟಿರತಕ್ಕಂಥ ಒಂದು ಸಂಸ್ಥೆ ಇವತ್ತು ವಿಸ್ತೃತ ಆಗಿರತಕ್ಕಂಥ ಕಟ್ಟಡದಲ್ಲಿ ಇನ್ನಷ್ಟು ಸೇವೆ ನೀಡುವುದಕ್ಕೋಸ್ಕರ ಏನು ಆರಂಭ ಆಗಿದೆ. ಈ ಒಂದು ಸಂಸ್ಥೆ ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಈಗಾಗಲೇ ಶಿವರಾಜರವರು ನಿರಂತರವಾಗಿ 7-8 ವರ್ಷದಿಂದ ಒಂದಷ್ಟು ಪರಿಶ್ರಮದಲ್ಲಿ ತನ್ನದೇ ಆದಂಥ ಗ್ರಾಹಕರನ್ನು ಹೊಂದಿ ಈ ಭಾಗದಲ್ಲಿ ಒಂದಷ್ಟು ಗುಣಮಟ್ಟದ ಸೇವೆಯನ್ನು ಕೊಟ್ಟು ಒಂದಷ್ಟು ಯಶಸ್ವಿಯಾಗಿರತಕ್ಕಂಥ ಸಂಸ್ಥೆ. ಸಂಸ್ಥೆಯ ಮಾಲಕ ಶಿವರಾಜ್ ಅಡಿಗಾ ಮಾತನಾಡಿ, ಅಡಿಗಾ ಮೋಟಾರ್ಸ್ ಕಡಬದಲ್ಲಿ ಕಳೆದ 7 ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದು, ಗ್ರಾಹಕರ ಸ್ಪಂದನೆ ನಮ್ಮ ಸರ್ವಿಸ್ಗಳಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಈ ಹೊಸ ಶೋರೂಮ್ ಅನ್ನು ವಿಶಾಲವಾಗಿ ಸುಸಜ್ಜಿತ ರೀತಿಯಲ್ಲಿ ಮಾಡಲಾಗಿದೆ. ಗ್ರಾಹಕರಿಗೆ ವಿಶ್ರಾಂತಿ ಪಡೆಯಲು ಕೊಠಡಿ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಗಳು ಇಲ್ಲಿವೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಪಿ ವರ್ಗೀಸ್, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ಸೈಯದ್ ಮೀರಾ ಸಾಹೇಬ್, ರತ್ನಶ್ರೀ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಕೆಎಸ್, ಕಡಬ ಎಸ್ಐ ಅಭಿನಂದನ್, ಬಿಜೆಪಿ ಯುವ ನಾಯಕ ಶ್ರೀಕೃಷ್ಣ ಎಂಆರ್, ಪ್ರಮುಖರಾದ ಜನಾರ್ದನರಾವ್ ಅಡೂರು, ಕಡಬ ಮಂಗಳೂರು ಸಾಯಿರಾದ ಗ್ರೂಪ್ ಆಫ್ ಕಂಪನಿಯ ಉಡುಪಿಯ ಎಂಡಿ ಮನೋಹರ್ ಎಸ್ ಶೆಟ್ಟಿ, ಮಂಗಳೂರಿನ ಎಂಡಿ ಶರಣ್ ಎಂ ಶೆಟ್ಟಿ, ಜನರಲ್ ಮ್ಯಾನೇಜರ್ ವೃಜನಾಥ್ ಆಚಾರ್ಯ ಮೊದಲಾದವರು ಮಾತನಾಡಿ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಟಿವಿಎಸ್ನ ಮಾರಾಟ ವಿಭಾಗದ ಮ್ಯಾನೇಜರ್ ಮುರಳಿ ರಾಜಗೋಪಾಲ್, ಅಭಿಜಿತ್ ಎಸ್ ಮೊದಲಾದವರು ಉಪಸ್ಥಿತರಿದ್ದರು. ಅಡಿಗಾ ಮೋಟಾರ್ಸ್ ಮಾಲಕರಾದ ರಾಧಾಕೃಷ್ಣ ಅಡಿಗಾ ಸ್ವಾಗತಿಸಿ, ಶಿವರಾಜ್ ಅಡಿಗಾ ವಂದಿಸಿದರು. ಪತ್ರಕರ್ತ ನಾಗರಾಜ್ ಎನ್ಕೆ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಕಡಬ ಪಟ್ಟಣ ಪಂಚಾಯತ್ನ ಪೌರ ಕಾರ್ಮಿಕರಾದ ಪೌಲ್ ರಾಬರ್ಟ್, ಸುಂದರ, ಅಶೋಕ್, ಬಾಲಕೃಷ್ಣ, ರಾಜೇಶ್, ಪೂವಪ್ಪ, ಕುಸುಮಾಧರ, ವಾಹನ ಚಾಲಕ ಪ್ರವೀಣ್ ಕುಮಾರ್ ಅವರನ್ನು ಸಂಸ್ಥೆಯ ಪರವಾಗಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅರುಣ್ ಕುಮಾರ್ ಪುತ್ತಿಲ, ಕರ್ನಾಟಕ ಬ್ಯಾಂಕಿನ ಕ್ಲಸ್ಟರ್ ಅಧಿಕಾರಿ ಶ್ರೀಹರಿ, ಕರ್ನಾಟಕ ಬ್ಯಾಂಕಿನ ಪುತ್ತೂರು ಶಾಖೆಯ ಪ್ರಬಂಧಕ ಶ್ರೀಶಾ, ಸುದರ್ಶನ್ ವಿಟ್ಲ, ನಾರಾಯಣಗೌಡ ಕಡಬ, ಸಿಎ ಸುಧೀರ್ ಕುಮಾರ್ ಪುತ್ತೂರು, ಕಡಬ ಸರಸ್ವತಿ ಶಾಲೆಯ ಸಂಚಾಲಕ ವೆಂಕಟರಮಣರಾವ್ ಮಂಕುಡೆ, ಪ್ರಮೋದ್ ರೈ ನಂದುಗುರಿ,
ಸುಬ್ರಹ್ಮಣ್ಯ ಮಠದ ಸುದರ್ಶನ್ ಜೋಯಿಶ್ ಮೊದಲಾದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶುಭಾರಂಭದ ದಿನವೇ ಸುದರ್ಶನ್ ಜೋಯಿಸ್ ಸುಬ್ರಹ್ಮಣ್ಯ, ಬಿ ಪಾತುಮ್ಮ ಮಾರ್ದಳ, ಶರತ್ ಮುರುಳ್ಯ, ಚಂದ್ರಶೇಖರ್ ಎಡಮಂಗಲ, ಲೋಕೇಶ್ ಕಡಬ, ಮೀನಾಕ್ಷಿ ಕೊಯ್ಲಾರವರುಗಳು ಹೊಸ ವಾಹನವನ್ನು ಖರೀದಿಸಿದರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ